ಮಾತಾಡಿದ ಮಧುಮಯ ಅಧಿಕಾರಿ ತಿರುನಾಡಿ ಅವರು ವಿವಾಹವಾಗಿ ಹೋಯಿತು. ಇವಾಗ ಮನುಷ್ಯ ಬೆಳೀತಾ ಇದ್ದಾರೆ. ಆತರ ಬಾಲವಿದೆ ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಉಂಟು. ಆ ವಿಚಾರ ಮಾತಾಡುವುದು ಸ್ವರ್ಗಕ್ಕಾಗಿ ಹೋಗಿದ್ದಾರೆ. ಅಂದ್ರೆ ಅಧಿಕಾರವನ್ನು ಪಡೆದುಕೊಂಡು ಬಂದಿರುವ ಹಾಗೆ ಹೋದಂತಹ ಅವರೂ ಇಲ್ಲ. ಹೊರತಹ ವಿಚಾರ ಏನಾಯಿತು ಎಂಬುದಾಗಿ ನನಗೂ ಗೊತ್ತಿಲ್ಲ. ಏನು ಮಾಡುವುದು? ನೀವು ಮದುವೆ ಆಗುವ ಸುತ್ತಲಲ್ಲಿ ಬಂದಾಗ ಏನಾದ್ರು ವಿಷಯ ತಿಳಿಸಬೇಕು ಅಂತ ನನಗೆ ಹೆಣ ಗೊತ್ತಂತೆ. ಹಣ ಕೊಟ್ಟಿಲ್ಲ. ನಾನು ಹೇಳ ನಾನು ನಿಮ್ಮ ಪಾಂಡೇಶ್ವರ ಪ್ರಾಣೇಶ್ವರ ಅಲ್ಲಿಗೆ ಸೋತು ಹೋದ ಒಳ್ಳೆ ವಿಚಾರ. ಚಂದ ಕಾಣ್ತಿದ್ದೆ. ಓಡುವಾಗ ನಮ್ಮವರು ಹೇಳುದು ಏನಂತ? ನಮ್ಮವರು ಹೇಳಿದ್ದು ಅವಳಿಲ್ಲ. ಆಮೇಲೆ ಕುದುರೆ ಇಟ್ಕೊಂಡು ಗುರುಪ್ಪ ಬಂದ. ಕುದುರೆ ಇಟ್ಕೊಂಡು ಗುರುಪ್ಪ ವಜ್ರಾಯುಧವಾಗಿ ಸುರಪ್ಪ ಅವ 56 ನೇತಾಡಿಕೊಂಡು ಬಂದ. ಯಾಕೆ ಅವನದೇ ವಾಹನ ಕೈಯವತ್ತು ನೀಡಿಕೊಂಡು ಬಂದ. ಬಂದು ನಿಮ್ಮವರೊಂದಿಗೆ ಇದ್ದ. ಕನ್ನಡವರ ಭೀಕರ ಹೌದಾ ಮತ್ತೆ ನಿಮ್ಮ ರಾತ್ರಿ ನಿಮ್ಮವರು ಯಾಕೆ ಎಣ್ಣೆ ಬರ್ಲಿಕ್ಕೆ ಬಾಕಿ ಇದ್ದಾರಾ? ಇದಕ್ಕೆ
ನೋಡಿ ಆಯ್ತು ಯಾರಿಲ್ಲ ಬರ್ಲಿಕ್ಕೆ ಆಗಿದ್ದಾರೆ ಮತ್ತೆ ಬೇರೆ? ದೇವೇಂದ್ರ ಸುಟ್ಟು ಹೋಗಿದ್ದಾರೆ ಹೌದು.